ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ ಅವರ ಡೈಲ್ ಬ್ರೆಡ್, ಅವರ್ ಡೈಲ್ ಫ್ರೂಟ್. ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ನೀವು ಡೈಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುಷ್ಮಿತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಾಯ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ಏನು ಇವತ್ತು ವೈಟ್ ಆ್ಯಂಡ್ ವೈಟ್ ಎಲ್ಲ ಹಾಕೊಂಡು ಬಂದಿರಲ್ಲ? ಸ್ಪೆಷಲ್ ಆಗಿ ಏನು ಅಂತ ಬೇಕಲ್ಲ, ಸ್ಟೈಲಿಶ್, ಅದಕ್ಕೆ ಸ್ಪೆಷಲ್ ಆಗಿ ವೈಟ್ ಆಗಿ. ಓಕೆ, ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ? ಇವತ್ತು ಒಂದು ಪನ್ನೀರ್ ಸ್ಯಾಂಡ್ವಿಚ್, ಇನ್ನೊಂದು ಸೂಪ್. ಹೌದು. ಓಕೆ, ಪನ್ನೀರ್ ಸ್ಯಾಂಡ್ವಿಚಾ? ಹೌದು. ಓಕೆ, ನಮ್ಮ ನಾರಾಯಣ್ ಅವರ ಬ್ರೆಡ್ ಇಂದ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀವಲ್ಲ? ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗಲ್ಲ? ಸರಿ. ಓಕೆ ಎಸ್ ಮ್ಯಾಮ್, ನಾವೀಗ ಅಡುಗೆ ರೂಮ್ಗೆ ಬಂದೈತಲ್ಲ, ಈಗ ಫಸ್ಟಿಗೆ ಎಂತ ಮಾಡುವ? ಮೊದಲಿಗೆ ನಮಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ಹೌದು. ಓಕೆ, ಹಾಗಾದರೆ ನೀವು ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ರು. ಹೌದು, ಒಂದು ಸ್ಪೂನ್ ಕೊಡಿ. ಸ್ಪೂನ್ ಸ್ವಲ್ಪ ಇದಕ್ಕೆ ನೀರು ಹಾಕಿ. ಸಾಕಾ? ಸಾಕು. ಓಕೆ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಓಕೆ, ಫಸ್ಟಿಗೆ ಹಾಗಾದರೆ ನಾವು ನೀರಿಗೆ ಉಪ್ಪು ಹಾಕ್ತಿದ್ದೆ. ಹೌದು. ನಂತರ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡಲಿಕ್ಕೆ ನಮಗೆ 1 ಕಪ್ ಕಡಲೆ ಹಿಟ್ಟಲ್ಲ? ಹೌದು, 1 ಕಪ್ ಅಷ್ಟು ಕಡಲೆ ಹಿಟ್ಟು. ಅಂದರೆ ನಾನೀಗ 2 ಬ್ರೆಡ್ಗೆ ಆಗುವಷ್ಟು ನಾನು ತಗೊಂಡಿದ್ದೇನೆ. 1 ಕಪ್ ಕಡಲೆ ಹಿಟ್ಟಲ್ಲಿ ಜಾಸ್ತಿ ಮಾಡ್ಬೋದು, ಅಂದರೆ ನಮಗೆ ಡಿಪ್ ಮಾಡಲಿಕ್ಕೆ ಬ್ರೆಡ್ ಅನ್ನು. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಸಾಕು. ಇದು ಏನು ಹೇಳಿದ್ವಿ ನೀವು? ಬ್ರೆಡ್ ಸ್ಯಾಂಡ್ವಿಚ್ ಅಲ್ಲ? ಪನ್ನೀರ್ ಸ್ಯಾಂಡ್ವಿಚ್. ಹೌದು. ಪನ್ನೀರ್ ಸ್ಪೆಷಲ್ ಆಗ್ತದೆ. ಹೌದು, ಪನ್ನೀರ್. ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ. ನಾವು ನಾರ್ಮಲಿ ಸ್ಯಾಂಡ್ವಿಚ್ ಮಾಡುವಾಗ ಬ್ರೆಡ್ ಅನ್ನು ಕಾಯಿಸಿ ಅದರ ಮೇಲೆ ಸ್ವಲ್ಪ ಗೀ ಎಲ್ಲ ಹಾಕಿ ಇದನ್ನು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಮತ್ತೆ ಪನ್ನೀರ್ ಎಲ್ಲ ಮೇಲೆ ಹಾಕುವುದು. ಸ್ವಲ್ಪ ಅರಶಿನ ಕೊಡಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾ ಮಸಾಲೆಯವರ ಅರಸಿನ ಸಾಕಾ? ಸಾಕು. ಸ್ವಲ್ಪ ಮೆಣಸಿನ ಹುಡಿ. ಸಾಕು. ಇದಕ್ಕೆ ನಾನು ತುರಿದಂಥ ಕ್ಯಾರೆಟ್ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಕೊಡಿ. ಕ್ಯಾರೆಟ್ ಅಲ್ಲ? ಹೌದು. ಓಕೆ, ಏನೋ ಸ್ಪೆಷಲ್ ಆಗಿ ಸ್ಯಾಂಡ್ವಿಚ್ ಮಾಡ್ತಿದ್ದೀರಾ? ಅದಕ್ಕೆ ನಾನು ಸ್ವಲ್ಪವೇ ನೀರು ಹಾಕಿದ್ದು, ಯಾಕಂದ್ರೆ ಇದು ಸ್ವಲ್ಪ ನೀರು ಬಿಡ್ತದೆ. ಆಮೇಲೆ ಈರುಳ್ಳಿ ಸಣ್ಣಗೆ ಈ ತರನೇ ಕಟ್ ಮಾಡಿರ್ಬೇಕು. ಹೌದು, ದೊಡ್ಡದಿರಬಾರ್ದು. ನಾವು ನಾರ್ಮಲಿ ಈರುಳ್ಳಿ ಬಜ್ಜಿಗೆ ಮಾಡಿದಷ್ಟು ಇಷ್ಟೇ ಅರ್ಜಿಯಲ್ಲಿ ಇರಬೇಕು. ನಂತರ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ, ನೀರು ಬಿಡ್ತದೆ ಮತ್ತೆ ಸ್ವಲ್ಪ
ಅದಕ್ಕೆ ಮೊದಲಿಗೆ ಕಡ್ಲೆಟ್ಟಿಗೆ ನೀರು ಹಾಕುವಾಗ ಸ್ವಲ್ಪನೇ ಹಾಕಿದ್ರೆ ಸಾಕು. ಅಂದರೆ ಉಪ್ಪು ಸ್ವಲ್ಪ ನಮಗೆ ಕಲಸಬೇಕು ಅಲ್ವಾ, ಮಿಕ್ಸಿಗೆ ಬೇಕಾದಷ್ಟು. ಹೌದು. ನಂತರ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಓಕೆ, ಅದು ಕೂಡ ಸಣ್ಣದಾಗಿ. ಹೌದು, ಹೆಚ್ಕೊಂಡದ್ದು. ನಂತರ ಚಿಲ್ಲಿ. ಓಕೆ, ಗ್ರೀನ್ ಚಿಲ್ಲಿ. ಓಕೆ, ನಮ್ದು ಮಿಕ್ಸರ್ ರೆಡಿ ಆಯಿತು. ನಾವು ಸ್ವಲ್ಪ ಫ್ರೈಯಿಂಗ್ ಪ್ಯಾನ್ ಅನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಓಕೆ, ನಾವು ಫ್ಯಾನ್ ಅಂತೂ ರೆಡಿ ಆಗಿದೆ. ಒಲೆ ಉರಿಸಬೇಕಲ್ಲ. ಎಣ್ಣೆ ಕೂಡ ಹಾಕಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ತಗ ಸಾಕು ಸಾಕು. ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಮೇಲೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಅಂದರೆ ಇದು ಈಗ ಈ ಥರ ನಾವು ಮಿಕ್ಸ್ ಮಾಡಿದ್ರೆ ನೆಕ್ಸ್ಟ್ ಬ್ರೆಡ್ಗೆ ಡಿಪ್ ಮಾಡಿ ಇದರಲ್ಲಿ ಫ್ರೈ ಮಾಡೋದು ಅಷ್ಟೇ ಇರೋದಾ? ಆಮೇಲೆ ಪನ್ನೀರನ್ನು ಆಮೇಲೆ ಹೌದು. ಬ್ರೆಡ್ಡನ್ನು ಇದರಲ್ಲಿ ಮುಳುಗಿಸ್ತಾ ಇದ್ದೇನೆ. ಓಕೆ, ನಮ್ಮ ನಾರಾಯಣ್ ಅವರ ಬ್ರೆಡ್ ಇವಾಗ ಕಡಲೆ ಹಿಟ್ಟಲ್ಲಿ ಮುಳುಗಿ ಹೋಯ್ತಲ್ಲ. ನಾವು ತರಕಾರಿ ಎಲ್ಲ ಅಷ್ಟು ಚಿಕ್ಕದಾಗಿ ಕೊಯ್ದ ಕಾರಣ ಅದು ಬೇಗ ಅಂಟ್ಕೊಳ್ತದೆ. ಹೌದೌದೌದು. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ. ಓಕೆ, ಸ್ಲೋ ಅಲ್ಲೇ ಇರಲಿ. ಸ್ಲೋ ಅಲ್ಲೇ ಇರಲಿ. ಜಾಸ್ತಿ ತೆಳುವಾಗಿ ಕೂಡ ಇರಬಾರ್ದು ಕಡಲೆ ಹಿಟ್ಟಿನದ್ದು. ಜಾಸ್ತಿ ನೀರಲ್ಲಿ ಡಿಪ್ ಆದರೆ ಬ್ರೆಡ್ ಕೂಡ ಸ್ವಲ್ಪ ಇದಾಗ್ತದಲ್ಲ. ಮೇಲ್ಗಡೆ ಸ್ವಲ್ಪ ಇದನ್ನು ಹಾಕ್ಕೊಳ್ಬೇಕು. ಇದು ಎರಡೂ ಬದಿ ಫ್ರೈ ಆಗಬೇಕು. ಹೌದು. ಆಯಿಲ್ ಹಾಕಬೇಕಾ ಸ್ವಲ್ಪ? ಬೇಡ ಬೇಡ, ಬೇಕಿದ್ರೆ ಹಾಕೋಣ. ಇದೊಂಥರ ನಾವೀಗ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ತೀವಿ. ಹೌದು, ಹಾಗೇನೆ ಬರ್ತದೆ. ಮೊಟ್ಟೆ ಹಾಕ್ಲಿಲ್ಲ. ವೆಜ್ ಅಲ್ಲಿ ಇಷ್ಟಪಡುವವರು ಈ ತರ ಮಾಡಿ ತಿನ್ಬಹುದು. ಹೌದು. ಒಂದು ವೇಳೆ ಮನೆಯಲ್ಲಿ ಎಗ್ ಇಲ್ಲ, ಸ್ಯಾಂಡ್ವಿಚ್ ತಿನ್ಬೇಕಂತ ಆಸೆ ಆಗ್ತದೆ, ಸೊ ಈ ರೀತಿ ಕೂಡ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬಹುದು. ಈಗ ವೆಜ್ ತಿನ್ನೋರಿಗೆಲ್ಲ ಈ ಥರ ಮಾಡ್ಬೋದು. ಈಗ ಬ್ರಾಹ್ಮಿಣ್ಸ್ಗಳಿಗೆಲ್ಲ ಈ ಥರ ಒಳ್ಳೆದಾಗ್ತದೆ. ಎಗ್ ಹಾಕಿದ್ರೆ ಆ ಥರ ಮಾಡ್ಬೋದಾ? ಎಗ್ ಹಾಕಿ ಮಾಡ್ಬೋದು. ಹೌದು. ನೀವು ಏನಾದ್ರು ಟ್ರೈ ಮಾಡಿದ್ರಾ? ಇಲ್ಲ, ಆ ಥರ ಟ್ರೈ ಮಾಡಲಿಲ್ಲ. ಇವಾಗ ಒಂದು ಪ್ಲಾನಿಂಗ್ ಅಂತಲ್ಲ. ಹೌದು, ನೀವು ಹೇಳಿದ್ರಲ್ಲ, ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಆ್ಯಕ್ಚುಲಿ ಎಗ್ ಹಾಕಿದ್ರೆ ಇದು ಬ್ರೆಡ್ ಆಮ್ಲೆಟ್ ಥರನೇ ಆಗ್ತದೆ. ಹೌದು, ಅದಕ್ಕಿಂತ ಈ ಥರ ಮಾಡಿದ್ದು ತಿಂದರೆ ಬೆಟರ್ ಅಲ್ಲ. ಇದು ಕಾಯ್ತಾ ಬಂತು. ರೆಡಿ ಆಯ್ತಾ? ಇದಕ್ಕೆ ಒಂದು ಸ್ಪೂನ್ ಕೊಡಿ. ಒಂದು ಬ್ರೆಡ್ಡಿನ ಮೇಲೆ ನಾನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ ಸ್ವೀಟ್ನೆಸ್ಗೆ. ಹಾಟ್ ಆ್ಯಂಡ್ ಸ್ಪೈಸಿ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ ನಾನು. ಹಾಟ್ ಆ್ಯಂಡ್ ಸ್ಪೈಸಿ ಹಾಕ್ತಿದ್ದಲ್ಲ, ತಿನ್ನುವಾಗ ಹಾಗೆ ಬಾಯಲ್ಲಿ ನೀರು ಉರಿಬೇಕಲ್ಲ. ಹೌದು. ಇನ್ನೊಂದಕ್ಕೆ ನಾನು ಗ್ರೀನ್ ಚಿಲ್ಲಿ. ಹಾಂ, ಗ್ರೀನ್ ಚಟ್ನಿ ಇದ್ದರೆ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ನಾನು ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಬೇಕಿದ್ರೆ ಅದರ ಶೇಪಿಗೆ ಕಟ್ ಮಾಡ್ಕೊಳ್ಬೋದಲ್ಲ. ಬ್ರೆಡ್ಡನ್ನು ಮತ್ತೆ ಪನ್ನೀರ್ ಗ್ರೇಟ್ ಮಾಡಿದ್ದು ಇದು. ಓಕೆ, ಇದು ಫೈನಲ್ ಅಲ್ಲ? ಹೌದು, ಇದರ ಮೇಲೆ ಹಾಕ್ತಾ ಇದ್ದೇನೆ. ಈಗ ಇದನ್ನು ಉಲ್ಟಾ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಉಲ್ಟಾ ಮಾಡಲಿಕ್ಕಿಲ್ಲ. ಒಂದು ಬ್ರೆಡ್ನ ಮೇಲೆ ಇನ್ನೊಂದು ಹಾಕೋದು. ಓಕೆ, ಈಗ ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹೌದು. ಸ್ವಲ್ಪ ಪನ್ನೀರ್ ಹಾಕಿದ್ರಿಂದ ಸ್ವಲ್ಪ ಅದು ಒಟ್ಟಿಗೆ ಬೇಯಲಿ. ಮುಚ್ಚಬೇಕಾ? ಇಲ್ಲ ಇಲ್ಲ, ಅಷ್ಟೇ ಸಾಕು. ಸ್ವಲ್ಪ ಎಣ್ಣೆ ಕೊಡಿ. ಹಾಂ, ಹೌದು. ಮೇಲ್ಗಡೆಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿ ಸಾಕು. ಚೀಸ್ ಕೂಡ ಹಾಕ್ಕೊಳ್ಬೋದು ಮೇಲ್ಗಡೆಯಿಂದ. ಹೌದು. ನಮಗೆ ಎಲ್ಲ ರೆಡಿ ಮಾಡಿ ಈ ಥರ ತವಕ್ಕೆ ಹಾಕೋದು ಅಥವಾ ನಾರ್ಮಲ್ ಆಗಿ? ಈಗ ನಾರ್ಮಲ್ ಆಗಿ ಕೂಡ ತಿನ್ಬೋದು. ಅಂದರೆ ಕಡಲೆ ಹಿಟ್ಟಿನ ಮಿಶ್ರಣ ಮಾಡಿ ಪನ್ನೀರೆಲ್ಲ ಹಾಕದೆ ಸೊ ಕಾಯಿಸಿ ಹಾಗೆಯೇ ಕೂಡ ತಿನ್ಬೋದು. ಅದು ಕೂಡ ಟೇಸ್ಟ್ ಆಗ್ತದೆ.
ಇದು ಆಗ್ತಾ ಬಂದಿದೆ. ಹೌದು, ಬಂದ್ ಮಾಡ್ತೇನೆ, ಇದು ಆಫ್ ಮಾಡ್ತೇನೆ. ಓಕೆ, ರೆಡಿ ಆಯ್ತಲ್ಲ. ನಮ್ಮದು ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಅಲ್ಲ? ಹೌದು, ರೆಡಿ ಆಗಿದೆ. ಇದನ್ನು ಈಗ ಕಟ್ ಮಾಡೋದು. ಹೌದು. ನೈಫ್ ಬೇಕಾ? ಹಾಂ, ನೈಫ್ ಕೊಡಿ. ಬಿಸಿ ಬಿಸಿಯಾದ ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಸಾಕಾಗಿ ನಾನು ಆವಾಗಲೇ ಹೇಳಿದೆ ಇದನ್ನು ವಿ ಶೇಪಲ್ಲಿ ಕಟ್ ಮಾಡಲಿಕ್ಕೆ ಉಂಟಂತ. ನೀವು, ನಾನು ಅಂದ್ಕೊಂಡೆ ನೀವು ರೆಡಿ ಮಾಡ್ತಾ ಇರುವಾಗಲೇ ಕಟ್ ಮಾಡ್ತಾರೆ, ಫೈನಲಿ ಕಟ್ ಮಾಡೋದಲ್ಲ. ಓಕೆ, ಸಕ್ಕತ್ತಾಗಿ ಬಂದಿದೆ. ಒಂಥರ ಏನು ಎಗ್ಗೆಲ್ಲ ನಾವು ಹಾಕಿ ಆಮ್ಲೆಟ್ ಹೇಗೆ ಮಾಡ್ತೇವೆ, ಬ್ರೆಡ್ ಆಮ್ಲೆಟ್ ಮಾಡ್ತೇವೆ ಅದೇ ಥರ, ಬಟ್ ಪನ್ನೀರಲ್ಲಿ ಹಾಕಿ ಡಿಫ್ರೆಂಟಾಗಿ ಸ್ಯಾಂಡ್ವಿಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಚೆನ್ನಾಗಿರಲೇಬೇಕಲ್ಲ. ಟೇಸ್ಟ್ ನೋಡುವಲ್ಲ ಹಾಗೆ. ಓಕೆ, ಸುಷ್ಮಿತಾ ಅವರು ಬ್ರೆಡ್ ಸ್ಯಾಂಡ್ವಿಚ್, ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ತಿನ್ನೋಕ್ಕೆ ಕಾಯ್ತಾ ಇದ್ದೇನೆ. ನಾನು ತಿನ್ನೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೇಕು. ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ತಯಾರಿಸುವ ವಿಧಾನ. ಮೊದಲು ಒಂದು ಬೌಲ್ನಲ್ಲಿ ಸ್ವಲ್ಪ ನೀರಿಗೆ ಉಪ್ಪು, ಕಡಲೆ ಹಿಟ್ಟು, ಅರುಣ ಅರಿಶಿನ ಪುಡಿ, ಮೆಣಸಿನ ಪುಡಿ, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಹದವಾಗಿ ಕಲಸಿಕೊಳ್ಳಿ. ನಂತರ ಬ್ರೆಡ್ ಅನ್ನು ಅದ್ದಿ ತೆಗೆದು ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಸ್ವಲ್ಪ ಕಾದ ನಂತರ ಒಂದು ಬ್ರೆಡ್ನ ಮೇಲೆ ಟೊಮ್ಯಾಟೊ ಚಿಲ್ಲಿ ಸಾಸ್ ಹಾಗೂ ಮತ್ತೊಂದರ ಮೇಲೆ ಚಿಲ್ಲಿ ಸಾಸ್ ಅನ್ನು ಸವರಿ ಮೇಲಿನಿಂದ ಪನ್ನೀರನ್ನು ಉದುರಿಸಿ ಇನ್ನೊಂದು ಬ್ರೆಡ್ ತುಂಡಿನಿಂದ ಮುಚ್ಚಿ ಕಾಯಿಸಿಕೊಳ್ಳಿ. ಬಳಿಕ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿಯಾದ ಬ್ರೆಡ್ ಪನ್ನೀರ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ಓಕೆ, ಪನ್ನೀರ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಸಾಕಾಗಿರುತ್ತೆ. ಇದು ಈವ್ನಿಂಗ್ ಟೈಮ್ ಎಲ್ಲ ಸಿಕ್ಕಿದ್ರೆ ಎಲ್ಲವನ್ನು ಖಾಲಿ ಮಾಡ್ಬೋದು. ಓಕೆ, ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟು ದ ಕ್ಯಾಲ್ಸಿ ಬ್ರೆಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಸ್ ಟೂಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ಸುಷ್ಮಿತ್ ಅವರ ಆಗಲೇ ಸ್ಯಾಂಡ್ವಿಚ್ ರೆಡಿ ಮಾಡಿ ಸೈಡ್ ಇಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದ್ರು, ಏನಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ನಾವೀಗ ಏನು ಮಾಡೋದು ಅಂತ ಹೇಳಿದ್ರಿ ನೀವು? ಈಗ ಸೂಪ್ ಮಾಡ್ತಿದ್ದೇನೆ, ಟೊಮೆಟೊ ಸೂಪ್ ಅಲ್ಲ? ಹೌದು ಹೌದು. ಅದಕ್ಕೆ ಫಸ್ಟ್ ಎಂತ ಬೇಕು? ನಮಗೆ ಕುಕ್ಕರ್ ಕೊಡಿ. ಕುಕ್ಕರ್ ಫಸ್ಟಿಗೆ ಕುಕ್ಕರ್ ಬೇಕಾ? ಹೌದು, ಅಂದರೆ ಇದನ್ನೆಲ್ಲ ಬೇಯಿಸಬೇಕು. ಹಾಂ ಹಾಂ ಹಾಂ, ಟೊಮೆಟೊ ಎಲ್ಲ ಬೇಯಬೇಕಲ್ಲ? ಹೌದು, ಬೇಯಬೇಕು. ವಾಟರ್ ಹಾಕ್ಬೇಕಲ್ಲ? ಹೌದು, ವಾಟರ್ ಸಾಕು ಸಾಕು ಸಾಕಾ? ಎಷ್ಟು ನೀರು ಸಾಕು? ಮತ್ತೆ ಹಾಕ್ತೇನೆ. ಮತ್ತೆ ಓಕೆ, ಫಸ್ಟಿಗೆ ಟೊಮೆಟೊ ಹಾಕ್ತೇನೆ. ನಾನು ಸ್ವಲ್ಪ ಹಣ್ಣಾಗಿರುವ ಟೊಮೆಟೊ ತಗೊಂಡಿದ್ದೇನೆ, ಅದೇ ಬೇಕು. ಜಾಸ್ತಿ ಹಣ್ಣದೇ ಬೇಕಲ್ಲ? ಹೌದು, ಒಂದು 3 ಟೊಮೆಟೊ ತಗೊಂಡಿದ್ದೇನೆ, ಅಂದರೆ ನಮಗೆ ಸೂಪ್ ಜಾಸ್ತಿ ಜಾಸ್ತಿ ಟೊಮೆಟೊ ಬೇಕು. ಹೌದು. ಮತ್ತೆ 2 ಪೊಟ್ಯಾಟೊ ತಗೊಂಡಿದ್ದೇನೆ, ಸಣ್ಣದು. ಮೊಟ್ಟೆ ಹಾಕಿದ್ರಲ್ಲ? ಹಾಂ ಹೌದು. ಮತ್ತೆ ಈರುಳ್ಳಿ, ಒಂದು ಈರುಳ್ಳಿ. ಹೌದು. ಮತ್ತು ಒಂದು ಅರ್ಧ ಭಾಗದಷ್ಟು ಶುಂಠಿ. ಓಕೆ. ಮತ್ತು ಒಂದು ಬ್ಯಾಡಗಿ ಮೆಣಸು. ಓಕೆ, ಒಂದು ಸಾಕಾಗ್ತದೆ? ಒಂದು ಸಾಕು. ಅಂದರೆ ನೆಕ್ಸ್ಟ್ ನಮಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡಲಿಕ್ಕೆ ಇದೆ, ಮತ್ತು ಪೆಪ್ಪರ್ ಹಾಕಲಿಕ್ಕೆ ಇದೆ, ರುಚಿಗೆ ಸ್ವಲ್ಪ ಹಾಕಿ. ಹೌದು. ಉಪ್ಪು ಹಾಕ್ತಾ ಇದ್ದೇನೆ. ಓಕೆ, ಉಪ್ಪು ಮೊದಲೇ ಹಾಕಿದರೆ ನಡೀತಲ್ಲ? ಸೂಪಿಗೆ ಅದು ನಡೀತದಲ್ಲ? ಏನು? ಹೌದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೇನೆ ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ. ಈಗ ಟೊಮೆಟೊ ಎಲ್ಲ ನೀರು ಬಿಡ್ತಾ ಇಲ್ಲ ಜಾಸ್ತಿ? ಹಾಂ ಹೌದು, ಸಾಕು ಸಾಕು ಸಾಕು. ಇದು ಬೆಂದ ನಂತರ ಇದನ್ನು ಮಿಕ್ಸ್ ಮಾಡಿ ಸರಿಯಾಗಿ ಬೇಯಬೇಕು ಇದು. ಓಕೆ, 4 ವಿಷಲ್ ಬೇಕು. 4 ವಿಷಲ್ ಬೇಕಲ್ಲ? ಓಕೆ ಓಕೆ, ಮುಚ್ಚಳ ಮುಚ್ಚಿ.
ಓಕೆ, ಇದು ಒಂದು 4 ವಿಸಿಲ್ ಬೇಕಲ್ಲ? ಹೌದು, ಅದು ಸರಿಯಾಗಿ ಬೆಂದ ಮೇಲೆ ಮತ್ತೆ ಅದನ್ನು ಗ್ರೈಂಡ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಸೂಪ್ ರೆಡಿ ಆಗ್ತದೆ. ರೆಡಿ ಆಗ್ತದೆ. ಈಗ ಈ ತರ ಸೂಪ್, ಟೊಮೆಟೊ ಸೂಪ್ ಅಂತ ಹೇಳಿದ್ರೆ ಬೇರೆ ಏನೆಲ್ಲ ಯಾವ ತರದ ಸೂಪ್ ಎಲ್ಲ ಮಾಡಿದ್ರು ನೀವು? ಬೇರೆ ಮಾಡ್ಲಿಲ್ಲ, ಯಾವ್ದು ನಾನು ಟ್ರೈ ಮಾಡ್ಲಿಲ್ಲ. ನಾನು ಸೂಪದ್ದು ಐಟಮ್ ಟ್ರೈ ಮಾಡಿದ್ದು ಫಸ್ಟ್. ಹೌದು. ಓಕೆ. ಅಂದ್ರೆ ಯಾವಾಗ್ಲೂ ಈ ತರ ಆಯಿಲಿ ಫುಡ್, ಚಿಕನ್ ಐಟಮ್, ನಾನ್ ವೆಜ್ ಹೀಗೇನೆ ಟ್ರೈ ಮಾಡ್ತಿದ್ದದ್ದು. ಸೊ ವೆಜ್ ಅಲ್ಲಿ ಸೂಪ್ ಒಂದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಅದಕ್ಕೆ ಚೆನ್ನಾಗಿ ಬಂದಿದೆ. ಸೊ ನೋಡ್ಬೇಕು ಈಗ ಹೇಗೆ ಬರ್ತದಂತ. ನಮಗೆ ರೆಸ್ಟೋರೆಂಟ್ ಅಲ್ಲೆಲ್ಲ ಸ್ವಲ್ಪ ದಪ್ಪ ಬರ್ಲಿಕ್ಕೆ ಕಾರ್ನ್ ಸ್ಟ್ರಾಕ್ಸ್ ಎಲ್ಲ ಹಾಕ್ತಾರೆ, ಸ್ವಲ್ಪ ಜೋಳದ ಹಿಟ್ಟಿನ ಪುಡಿ ಎಲ್ಲ ಹಾಕ್ತಾರೆ. ಅದಕ್ಕೆ ನಾನು ಅದು ಬೇಡ ಅಂತ ಪೊಟ್ಯಾಟೊ ತಗೊಂಡಿದ್ದೇನೆ. ಅದು ನನಗೆ ಕನ್ಸಿಸ್ಟೆನ್ಸಿ ಕೂಡ ದಪ್ಪ ಬರ್ತದೆ. ಸೊ ಅದಕ್ಕೆ ನಾನು ಜೋಳದ ಪುಡಿ ಬೇಡ ಅಂತ, ಟೇಸ್ಟ್ ಡಿಫ್ರೆಂಟ್, ಟೇಸ್ಟ್ ವೈಸ್ ನಮಗೆ ಡಿಫ್ರೆನ್ಸ್ ಸಿಗ್ತದೆ, ಮತ್ತೆ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ಡಿಫ್ರೆನ್ಸ್ ಸಿಗ್ತದೆ. ಸ್ವಲ್ಪ ದಪ್ಪ ಬರ್ಲಿಕ್ಕೆ ಅಂತಾನೆ ಅವರು ಪೊಟ್ಯಾಟೊ ಬೇಡ ಅಂತ ಕಾರ್ನ್ ಸ್ಟ್ರಾಕ್ಸ್ ಆಡ್ ಮಾಡಿರ್ತಾರೆ. ಸೊ ನಾವು ಇದಕ್ಕೆ ಬಟಾಟೆ ಆಡ್ ಮಾಡಿರ್ತೀವಿ. ಹೌದು, ಬಟಾಟೆ ಆಲ್ರೆಡಿ ಬಟಾಟೆ ಸಾಂಬಾರ್ ಎಲ್ಲ ಮಾಡುವಾಗ ದಪ್ಪನೇ ಇರುತ್ತೆ ಅಲ್ಲ? ಬಟಾಟೆ ಮತ್ತೆ ಸ್ವಲ್ಪ ಮಿಕ್ಸ್ ಆದಾಗ ಜಾಸ್ತಿ ಮಂದ ಬರುತ್ತೆ. ಅಂದ್ರೆ ಇದು ಕೂಡ ದಪ್ಪ ಆಗಿ, ನಮ್ಗೆ ಸೂಪ್ ಅಂದ್ರೆ ಸ್ವಲ್ಪ ದಪ್ಪನೇ, ದಪ್ಪ ನೀರಲ್ಲ, ಹಾಗೆ ಮೀಡಿಯಂ ಅಲ್ಲಿ ಇರ್ತದೆ. ಸೊ ಅದಕ್ಕೆ ನಾನು ಬಟಾಟೆ ಸೂಪ್ ಈಗ ಕುಡಿಯುವಾಗ ಸುರು ಅಂತ ಬಾಯಿ ಬರುತ್ತೆ ಆ ತರ. ಗ್ಯಾಸ್ ಆಫ್ ಮಾಡ್ತೇನೆ. ಅದನ್ನ ಬೆಂದಿರುತ್ತಲ್ಲ? ಹೌದು, ಸ್ವಲ್ಪ ಅಷ್ಟೇ. ಇದು ಸ್ವಲ್ಪ ಆರ್ಬೇಕು ಉಂಟಲ್ಲ? ಹೌದು, ಸ್ವಲ್ಪ. ಬೇರೆ ಏನಾದರೂ ರೆಡಿ ಮಾಡ್ಲಿಕ್ಕೆ ಉಂಟಾ ಒಟ್ಟಿಗೆ? ಇಲ್ಲ, ರೆಡಿ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ. ನಮಗೆ ಆರಿದಲ್ಲ? ಬೆಂದಿದೆ, ಟೊಮೆಟೊ ಚೆನ್ನಾಗಿ ಬೆಂದಿದೆ, ಹೀಗೇನೆ ಬೇಯಬೇಕು. ಅಷ್ಟು ಬಂದ್ರೆ ಸಾಕಾಗ್ತದಲ್ಲ? ಓಕೆ. ನೀರು ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ಅದು ನಮಗೆ ಸೂಪಿಗೆ ಸ್ವಲ್ಪ ಬೇಕು. ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಬೇಕಂತ ಇಲ್ಲ, ಕಮ್ಮಿ ಮಾಡ್ಕೊಂಡು. ಒಂದು ಪ್ಲೇಟ್ ಕೊಡಿ, ಮೊದಲಿಗೆ ಆರಿಸೋಣ. ಇದು ಬಿಸಿ ಬಿಸಿಯನ್ನೇ ಮಿಕ್ಸಿಗೆ ಹಾಕೋದು ಬೇಡ. ಓಕೆ, ಈ ಪ್ಲೇಟ್ ಸಾಕಾಗ್ತದಾ? ಸಾಕು. ಆ್ಯಕ್ಚುಲಿ ಸೂಪ್ ಮಾಡುವಾಗ ಟೊಮೆಟೊದ ಮೇಲೆಯ ಸಿಪ್ಪೆಯನ್ನು ತೆಗಿತಾರಲ್ಲ? ಹೌದು. ಅಂದರೆ ನಾವು ಮತ್ತೆ ಸ್ಟ್ರೈನರ್ಗೆ ಹಾಕ್ತೇವಲ್ಲ, ಸೊ ಹಾಗಾಗಿ ತೆಗಿಬೇಕಂತ ಇಲ್ಲ. ಸ್ವಲ್ಪ ಇದು ಆರಬೇಕು. ಒಂದು ಮಿಕ್ಸಿ ಜಾರ್ ಕೊಡಿ, ಇದು ತಣ್ಣಗಾಗಿದೆ. ಮಿಕ್ಸಿ ಜಾರ್ ಬೇಕಲ್ಲ? ಹೌದು, ಇದನ್ನು ಶಿಫ್ಟ್ ಮಾಡ್ತೇನೆ ಮಿಕ್ಸಿಗೆ. ಬೆಂದಿರುವಂಥ ಎಲ್ಲ ಬಟಾಟೆ, ಟೊಮೆಟೊ, ಶುಂಠಿ. ಓಕೆ. ಸ್ವಲ್ಪ ಈರುಳ್ಳಿ, ಸೊಪ್ಪು ಹಾಕಿದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರಿಗೆ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಡಿ. ಓಕೆ, ಇದಕ್ಕೆ ಉಳಿದ ನೀರನ್ನು ಹಾಕ್ತಿದ್ದೀರಲ್ಲ? ಹೌದು. ಇದನ್ನ ವಾಪಸ್ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಅದನ್ನ ಇದಕ್ಕೆ ಹಾಕಿ ಸ್ಟ್ರೈನ್ ಮಾಡಬೇಕು. ಇದು ವಾಪಸ್ ಮಿಕ್ಸ್ ಮಾಡಬೇಕು ಅಂತಿಲ್ಲ? ಇಲ್ಲ. ಹಾಗಾದ್ರೆ ಇದರಲ್ಲಿ ಸ್ವಲ್ಪ ದಪ್ಪವೇ ಬಂದಿದೆಲ್ಲ? ಹೌದು. ಅದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬೇಕು ಅಂತಿಲ್ಲ? ಇಲ್ಲ. ಇದು ರೆಡಿ ಆಯಿತು. ಹೇಗಿದೆಲ್ಲ? ಈಗ ಪ್ಯಾನ್ ಕೊಡಿ, ಬಿಸಿ ಇಡೋಣ. ಮಿಕ್ಸಿ ಆಗಿ ಅದನ್ನು ಆ ಥರ ಮಾಡಿ ಬಿಸಿ ಮಾಡಬೇಕು. ಬಿಸಿ ಮಾಡಿದ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಬೇಕು. ಆಯಿಲ್ ಹಾಕಬೇಕಲ್ಲ? ಆಯಿಲ್ ಹಾಕಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸ್ವಲ್ಪ ಹಾಕಿ, ಸಾಕು. ಏನಾದರೂ ಒಗ್ಗರಣೆ ಹಾಕಲಿಕ್ಕೆ ಉಂಟಾ ಇದಕ್ಕೆ ಮೇಲೆ? ಒಗ್ಗರಣೆ ಹಾಕುವುದಾದ್ರೆ ಹಾಕ್ಬೋದು, ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ. ಸೂಪಲ್ಲೆಲ್ಲ ಮೇಲ್ಗಡೆ ಸಾಸಿವೆ ಇರ್ತದೆ, ಆದರೆ ನಾನು ಹಾಕ್ತಾ ಇಲ್ಲ. ಬೇಕಿದ್ದವರು ಒಗ್ಗರಣೆ ಹಾಕಬಹುದು.
ಅದನ್ನು ಹಾಕ್ತಿದ್ದೇನೆ. ಓಕೆ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಕೊಡಿ. ಪೆಪ್ಪರ್ ಕೊಡಬೇಕು. ಹೌದು. ಹಾಕಿ ಸ್ವಲ್ಪ ಸಾಕು. ಸ್ವಲ್ಪ ಖಾರ ಖಾರ ಇರಲಿ ಅಂತ ಹೌದು, ಸ್ವಲ್ಪ ಕೊರಿಯಾಂಡರ್ ಪೌಡರ್. ಸ್ವಲ್ಪ ಜೀರಾ ಪೌಡರ್ ಸಾಕು. ಸಾಕಾ? ಜೀರಾ ಪೌಡರ್. ಅರಣ ಮಸಾಲೆಯವರ ಜೀರಿಗೆ ಪುಡಿಯನ್ನು ಹಾಕ್ತಿದ್ದೀವಿ. ಸಾಕು. ಜೀರಿಗೆಲ್ಲ ಬಿದ್ದಾಗ ಅದರ ಫ್ಲೇವರ್ ಹಾಗೆ ಘಮ ಬರ್ತುಂಟಲ್ಲ. ಸ್ವಲ್ಪ ಮೆಣಸಿನ ಹುಡಿ ಹಾಕಿ. ಬೇಕಾ? ಹೌದು. ನಾವು ಅರಣ ಮಸಾಲೆಯವರ ಮೆಣಸಿನ ಪುಡಿ ಹಾಕ್ತಿದ್ದೀವಿ. ಸಾಕು. ಸಾಕಾ? ಆ್ಯಕ್ಚುಲಿ ಸೂಪೆಲ್ಲ ಕೆಲವೊಂದು ಸೂಪ್ ನಾವು ಆರೋಗ್ಯಕ್ಕೆ ಕುಡಿತೇವಲ್ಲ. ಹೌದು. ಈ ಸೂಪ್ ಯಾವುದಕ್ಕೆ? ಇದು ಕೂಡ ಆರೋಗ್ಯಕ್ಕೆ. ಹೌದಾ? ಈಗ ಯಾವ ಟೊಮೆಟೊ ಕೆಲವು ಈಗ ದೊಂಡೆ ನೋವೆಲ್ಲ ಇದ್ರೆ ಸೂಪ್ ಕುಡಿತಾರೆ, ಖಾರದ ಸೂಪ್ ಎಲ್ಲ ಕುಡಿತಾರೆ. ಅಂದ್ರೆ ಅದು ಪೆಪ್ಪರ್ ಅದೆಲ್ಲ. ಹೌದು ಹೌದು. ನಾರ್ಮಲ್ ಆಗಿ ಇದು ಕೂಡ ಕಷಾಯ ತರ ಕುಡಿಯೋದು. ಆಲ್ಮೋಸ್ಟ್ ರೆಡಿ ಆಗ್ತವಂತಲ್ಲ. ಹೌದು ಹೌದು. ಒಂದು ಕುದಿ ಬರ್ಬೇಕಲ್ಲ. ಮೊದಲು ಸ್ಟಾರ್ಟರ್ ರೆಸ್ಟೋರೆಂಟ್ನಾಗೆಲ್ಲ ಹೋದ್ರೆ ಆದರೆ ಮೊದಲೇ ತಂದಿರ್ತೀವಿ. ಹೌದು, ಸ್ಟಾರ್ಟರ್ ಆಗಿ. ಕುದಿ ಬಂತು, ಇದು ಆಫ್ ಮಾಡ್ತೇನೆ ಗ್ಯಾಸ್. ಓಕೆ. ಇವಾಗ ಸರ್ವ್ ಮಾಡೋ ಟೈಮಲ್ಲ. ಹೌದು. ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು. ಅವು ಕರಿಮೆಣಸು ಹುಡಿ ಹಾಕಿದ ಕಾರಣ ಸ್ವಲ್ಪ ಬ್ಲ್ಯಾಕ್ ಬರ್ತದೆ. ಹೌದು. ಸೊ ಇದಕ್ಕೆ ಮೇಲ್ಗಡೆಯಿಂದ ರಸ್ಕ್ ಇಡ್ತಾ ಇದ್ದೇನೆ. ರಸ್ಕ್ ಇಡ್ತಾನೆ. ಓಕೆ. ನೋಡೋಕ್ಕೂ ಚಂದ ಕಾಣ್ತಾ ಉಂಟಲ್ಲ. ಆ್ಯಕ್ಚುಲಿ ಬ್ರೆಡ್ ಎಲ್ಲ ಇಡ್ತಾರಲ್ಲ, ಬ್ರೆಡ್ ಸೂಪಿಗೆ. ಸ್ವಲ್ಪ ಗಾರ್ನಿಷ್ಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬಿಸಿ ಬಿಸಿಯಾದ ಟೊಮ್ಯಾಟೊ ಸೂಪ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು. ಸಾಕಾಗಿ ಉಂಟು. ನೀವು ಮೇಲೆಲ್ಲ ಏನು ರಸ್ಕ್ ಇಟ್ಟು ಇನ್ನೂ ಚೆನ್ನಾಗಿ ಕಾಣ್ತಾ ಉಂಟು. ನಾರ್ಮಲ್ ಆಗಿ ಟೊಮೆಟೊ ಅಂತೂ ಎಲ್ಲ ಕಡೆ ಇರುತ್ತೆ, ಅದಕ್ಕೆ ನೀವು ಬಟಾಟೆ ಎಲ್ಲ ಮಿಕ್ಸ್ ಮಾಡಿ ಬಟಾಟೆ ಎಲ್ಲ ಮಿಕ್ಸ್ ಮಾಡಿ ಸಾಕಾಗಿರುವಂಥ ಸೂಪ್ ಮಾಡಿದ್ರಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ. ಓಕೆ, ಸಾಕಾಗಿರುವಂಥ ಟೊಮೆಟೊ ಸೂಪನ್ನು ಸುಷ್ಮಿತ್ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದರ ಮೇಲೆ ನಾರಾಯಣ್ ಅವರ ರಸ್ಕ್ ಕೂಡ ಇಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಬೋದು. ಟೊಮ್ಯಾಟೊ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು, 2 ರಿಂದ 3 ಟೊಮ್ಯಾಟೊ, 1 ಆಲೂಗಡ್ಡೆ, ಈರುಳ್ಳಿ, ಶುಂಠಿ, 1-2 ಒಣಮೆಣಸು, ರುಚಿಗೆ ಅನುಸಾರವಾಗಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ 4 ರಿಂದ 5 ವಿಸಿಲ್ ಬರುವವರೆಗೂ ಬೇಯಿಸಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸೋಸಿದ ಟೊಮ್ಯಾಟೊ ಪೇಸ್ಟ್, ಅರುಣ ಕರಿಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿ ಕುದಿಸಿ. ಮೇಲಿನಿಂದ ಬ್ರೆಡ್ ತುಂಡು ಅಥವಾ ರಸ್ಕ್ ಅನ್ನು ಇಟ್ಟು ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಟೊಮ್ಯಾಟೊ ಸೂಪ್. ಎಸ್ ಮ್ಯಾಮ್, ಇವಾಗ ಒಂದು ಸ್ಯಾಂಡ್ವಿಚ್ ಮತ್ತು ಇನ್ನು ಟೊಮೆಟೊ ಸೂಪ್ ರೆಡಿ ಆಗಿದೆಲ್ಲ. ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಮೊದಲು ಸ್ಯಾಂಡ್ವಿಚ್ ತಗೊಳ್ಳೋಣ. ಸ್ವಲ್ಪ ಸೂಪ್ ಸ್ವಲ್ಪ ಬಿಸಿ ಇದೆಲ್ಲ ಇಲ್ಲಾಂದ್ರೆ ನಾರ್ಮಲ್ ಆಗಿ ಸೂಪ್ ಫಸ್ಟಿಗೆ ಕುಡಿಯುವಂಥದ್ದಲ್ಲ. ಓಕೆ, ಹಾಗಾದರೆ ಸ್ಯಾಂಡ್ವಿಚ್ ತಗೊಳ್ಳಿ. ಇದನ್ನು ಹೀಗೆ ಕಟ್ ಮಾಡಿ ಇದರೊಳಗಡೆ ನೀವು ಏನು ಪನ್ನೀರೆಲ್ಲ ಹಾಕಿದ್ರಲ್ಲ. ಇದೊಂದು ಸಾಕಾಗಿದೆ. ಇದ್ರ ಜೊತೆಲ್ಲ ಒಂದು ಜ್ಯೂಸ್ ಎಲ್ಲ ಇದ್ದರೆ ಎರಡನ್ನು ಒಟ್ಟಿಗೆ ಖಾಲಿ ಮಾಡ್ಬೋದಲ್ಲ. 1-2 ಬ್ರೆಡ್ ತಿಂದ್ರೇ ಹೊಟ್ಟೆ ತುಂಬ. ನಾರ್ಮಲ್ ಆಗಿ ಒಂದು ಹೊತ್ತಿನ ಊಟ ಅಂತ ಬಂದರೆ ಈ ಥರ ಎಲ್ಲ ಮಾಡಿ ತಿನ್ಬೋದು. ಸಾಕಾಗಿದೆ, ಟೇಸ್ಟಾಗಿ ಬಂದಿದೆ. ನೀವು ಅದಕ್ಕೆ ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದು ಚೆನ್ನಾಗಿದೆ. ಇನ್ನೊಂದು ಟೊಮೆಟೊ ಸೂಪ್ ಅಲ್ಲ, ಟೊಮೆಟೊ ಸೂಪ್ ಹೇಗೆ ಅಂತ ನೋಡುವ. ಈಗ
ಬಿಸಿ ಬಿಸಿಯಾದ ಟೊಮೆಟೊ ಸೂಪಲ್ಲ. ಹಾಂ, ಇದು ಸಾಕಾದ ಉಂಟು. ನಾರ್ಮಲಾಗಿ ನಾವು ಕರಿಮೆಣಸು ಹಾಕಿದ ಕಾರಣ ಸ್ವಲ್ಪ ದೊಣ್ಣೆನವರಿಗೆಲ್ಲ ಇದ್ದವರಿಗೆಲ್ಲ ಇದು ಇನ್ನೂ ಒಳ್ಳೆಯದಲ್ಲ. ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ ಮ್ಯಾಮ್. ಟೊಮೆಟೊ ಸೂಪ್ ಅಂತೂ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಹೌದು, ಈಸಿಯಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ. ರೆಸ್ಟೋರೆಂಟ್ಗೆ ಹೋಗ್ಬೇಕಂತ ಇಲ್ಲ. ಸೊ ಮನೆಯಲ್ಲಿದ್ದ ಇಂಗ್ರೀಡಿಯೆಂಟ್ಸ್, ಟೊಮೆಟೊ ಅಂತೂ ಇದ್ದೇ ಇರ್ತದೆ. ಸೊ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ಸುಮ್ಮನೆ ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲಿದ್ದು ಮನೆಯ ತರಕಾರಿಗಳನ್ನು ಬಳಸಿಕೊಂಡು ಚೆನ್ನಾಗಿ ಮಾಡ್ಬೋದಲ್ಲ. ಓಕೆ, ಥ್ಯಾಂಕ್ಸ್ ಮ್ಯಾಮ್. ಹೇಗೆ ಅನ್ನಿಸ್ತು? ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೌದು, ಟೇಸ್ಟ್ ಒಳ್ಳೇದು ಬಂತು. ಓಕೆ, ಸೊ ಖುಷಿ ಆಯಿತು ನನಗೆ ಕೂಡ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಾಗೆ ಏನೇ ಅಡುಗೆ ಮಾಡಿದ್ರು ಆಯಿಲ್ ಅಂತೂ ಬೇಕಲ್ಲ. ಹಾಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಥ್ಯಾಂಕ್ ಯು. ಹಾಗೆ ನಾವು ಸೂಪ್ ಕುಡಿದ ನಂತರ ಊಟ ಮಾಡಬೇಕಲ್ಲ. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುಷ್ಮಿತ್ ಅವರು ಒಂದು ಸ್ಯಾಂಡ್ವಿಚ್ ಮತ್ತು ಟೊಮೆಟೊ ಸೂಪನ್ನು ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಬಂದಿದೆ. ನಾನಂತೂ ಇದನ್ನು ಎರಡನ್ನು ಕೂಡ ಖಾಲಿ ಮಾಡೋಕ್ಕೆ ಕಾಯ್ತಿದ್ದೇನೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.